ಯಾರನ್ನ ಕ್ಲಬ್ ಮತ್ತು SBA ಬ್ಯಾಡ್ಮಿಂಟನ್ ಅಕಾಡೆಮಿ ಇವರು ಸೇರಿ ಮಾಡುವಂಥ ಕೋಚಿಂಗ್ ಇಲ್ಲಿ ಈಗ 1 ವಾರದಿಂದ ಆರಂಭ ಆಗಿದೆ. ಬ್ರದರ್ಸ್ ಕ್ಲಬ್ನ ಓನರ್, ಬ್ರದರ್ಸ್ ಕ್ಲಬ್ನಲ್ಲ, ಈ ಕೋರ್ಟಿನ ಓನರ್ ಸರಳಾಯ ಸರ್ ನಮ್ಮೊಟ್ಟಿಗಿದ್ದಾರೆ. ಇಲ್ಲಿ ಮಕ್ಕಳಿಗೆ ಮಧ್ಯಾಹ್ನ 4ರಿಂದ 7 ಗಂಟೆಯವರೆಗೆ ಕೋಚಿಂಗ್ ಮಾಡ್ತಾ ಇದ್ದೇವೆ. ಈಗ ಇನ್ನೂ ಇದನ್ನು ಮುಂದುವರಿಲಿಕ್ಕೋಸ್ಕರ ಈ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಬ್ಯಾಡ್ಮಿಂಟನ್ ಕೋಚಿಂಗ್ನಲ್ಲಿ ಬ್ಯಾಡ್ಮಿಂಟನ್ನ ಟೆಕ್ನಿಕ್ಸ್, ಆಡುವ ರೀತಿ, ಇಫಿಷಿಯನ್ಸಿ ಇದೆಲ್ಲ ಕೋಚಿಂಗಲ್ಲಿ ಕಲಿಸುವಂಥದ್ದು. ಅದರಲ್ಲಿ ವಿಜ್ಞಾನ ಮತ್ತು ಆರ್ಟ್, ಬ್ಯಾಡ್ಮಿಂಟನ್ ಇಸ್ ಬೋತ್ ಅ ಸೈನ್ಸ್ ಆ್ಯಂಡ್ ಆರ್ಟ್, ಅದು ಎರಡನ್ನೂ ಕಲಿಸಲಿಕ್ಕೆ SBA ಕಡೆಯಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಿಮ್ಮ ಈ ಏರಿಯಾದ ಮಕ್ಕಳು ತುಂಬ ಜನ ಇಲ್ಲಿ ಸೇರಿದ್ದಾರೆ. ಸರಳಾಯ ಕಾಲೋನಿಯವರು, ಕುಂಪಳದವರು, ಇವರೆಲ್ಲ ಸೇರಿದ್ದೀರಿ. ಇಲ್ಲಿ ಇದರ ಲಾಭ ತೆಗೆದು ನೀವು ಒಳ್ಳೆಯ ಆಟಗಾರ ಆಗಬೇಕಂತ ನಮ್ಮ ಮನಸ್ಸು. ಅದಕ್ಕೋಸ್ಕರ ಈ ಕಾರ್ಯಕ್ರಮ. ಈಗ ನಮ್ಮ SBA ಕೋಚಸ್ಗಳಿದ್ದಾರೆ, ಇಲ್ಲಿ ಮಕ್ಕಳು ಇದ್ದಾರೆ. SBA ಕೋಚಸ್ ಈಗ ಫೀಡಿಂಗ್ ಮಾಡೋದು ಹೇಗೆ, ಫೀಡಿಂಗ್ ಅಂದರೆ ಶಟ್ಲನ್ನು ಮಕ್ಕಳಿಗೆ ಕೊಟ್ಟು ಸ್ಪೀಡ್ ಮಾಡೋದು ಹೇಗೆ ಅದನ್ನು ತೋರಿಸಲಿಕ್ಕಿದ್ದಾರೆ. ಮತ್ತು ಶಟಲ್ ಪಿಕ್ಕಿಂಗ್, ಬೇರೆ ಬೇರೆ ಕೋಚಿಂಗ್ನ ಟೆಕ್ನಿಕ್ಗಳಿವೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನೆಲ್ಲ ಮಾಡ್ತಾರೆ ಅದೇ ರೀತಿಯ ಕೋಚಿಂಗನ್ನು ನಾವು ಮಕ್ಕಳಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮ ಈ ಬ್ರದರ್ಸ್ ಕುಂಪಳದ ಬ್ಯಾಡ್ಮಿಂಟನ್ ಸ್ಟಾರ್ಟ್ ಆಗಿ ಇವತ್ತಿಗೆ ಒಂದು 6 ತಿಂಗಳಾಯಿತು. ಇಷ್ಟರೊಳಗೆ ದೊಡ್ಡವರಿಗೆಲ್ಲ ಇಲ್ಲಿ ಆಡ್ತಾ ಇದ್ದೇವೆ. ಈಗ 1 ವಾರದಿಂದ ನಮ್ಮ ಮಂಗಳೂರಿನ SBA ಕೋಚಿನವರು ಬಂದು ಇಲ್ಲಿ ಮಕ್ಕಳಿಗೆ ಒಂದು ಕಲಿಸುವ ಒಂದು ಐಡಿಯಾವನ್ನು ಹೇಳಿಕೊಟ್ಟರು. ಹಾಗೆ ಈಗ 1 ವಾರದಿಂದ ಮಕ್ಕಳಿಗೆ ಇಲ್ಲಿ 4 ಗಂಟೆಯಿಂದ 7 ಗಂಟೆಯವರೆಗೆ ಕಲಿಸುವ ಒಂದು ಏರ್ಪಾಡು ಈಗ ಶುರುವಾಗಿದೆ. ಆದ್ದರಿಂದ ಎಲ್ಲ ಸಹೃದಯಗಳು ಇಲ್ಲಿ ಹತ್ತಿರದವರೆಲ್ಲ ಬಂದು ಇಲ್ಲಿ ಈ ಉಪಯೋಗವನ್ನು ಮಾಡಿ ಸಹಕರಿಸಬೇಕಾಗಿ ನಾನು ಕೇಳಿಕೊಳ್ತೇನೆ.